ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ಅಲ್ಲಿ ಟೂರಿಸಂಗೆ ಆದ್ಯತೆ ನೀಡಿದ ಬಳಿಕದ ಬೆಳವಣಿಗೆ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪ ಭೇಟಿಯಾದ ಬಳಿಕ ದ್ವೀಪ ರಾಷ್ಟ್ರದ ಮಾಲ್ಡೀವ್ಸ್ನ ಸಚಿವರು ಪ್ರಧಾನಿ ಮೋದಿ ಮತ್ತು ಭಾರತದ ವಿರುದ್ಧ ಹೇಳಿಕೆಗಳನ್ನು ನೀಡಿದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಮಾಲ್ಡೀವ್ಸ್ ವಿರುದ್ಧ ಬಾಯ್ಕಾಟ್ ಆಂದೋಲನ ಆರಂಭವಾಗಿದೆ. ಈ ನಡುವೆ ಭಾರತದ್ದೇ ಅಂಗವಾದ ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎನ್ನುವ ಕೂಗು ಕೇಳಿಬಂದಿದೆ. ಈ ನಡುವೆ ಲಕ್ಷದ್ವೀಪ ಮಂಗಳೂರು ಸಾಗರಯಾನದ ಕಳೆಗುಂದಿದ್ದ ಕನಸು ಇದೀಗ ಮತ್ತೆ ಚಿಗುರೊಡೆದಿದೆ. ಮಂಗಳೂರಿಗೆ ಅತ್ಯಂತ ಹತ್ತಿರವಾಗಿರುವ ಲಕ್ಷದ್ವೀಪ ಈ ಹಿಂದೆ ಕರಾವಳಿ ಜಿಲ್ಲೆಯೊಂದಿಗೆ ಜೋಡಣೆಯಾಗಿತ್ತು. ಆ ಬಳಿಕ ನಡೆದ ಪ್ರಾಂತ್ಯವಾರು ವಿಂಗಡಣೆಯ ಬಳಿಕ ಕೇರಳದ ಜೊತೆ ಗುರುತಿಸಿಕೊಂಡಿದೆ. ಆದರೆ ಲಕ್ಷದ್ವೀಪ ಇಂದಿಗೂ ಕೂಡ ಹಲವು ಅವಶ್ಯಕತೆಗಳಿಗಾಗಿ ಮಂಗಳೂರನ್ನೇ ಅವಲಂಬಿಸಿದ್ದು, ಕಟ್ಟಡ ಸಾಮಗ್ರಿಗಳು, ಆಹಾರ ಪದಾರ್ಥಗಳು ಮಂಗಳೂರಿನಿಂದಲೇ ರವಾನೆಯಾಗುತ್ತಿದೆ. ಲಕ್ಷದ್ವೀಪದ ತೆಂಗಿನಕಾಯಿಗಳಿಗೆ ಮಂಗಳೂರೇ ಪ್ರಮುಖ ಮಾರುಕಟ್ಟೆಯಾಗಿದೆ. ಲಕ್ಷದ್ವೀಪಕ್ಕೆ ಮಂಗಳೂರಿನಿಂದ ವಿಲಾಸಿ ಹಡಗು ಆರಂಭಕ್ಕೆ ಕರಾವಳಿಯಲ್ಲಿ ಹಲವು ಮೀಟಿಂಗ್ಗಳು ನಡೆದಿದ್ದು, ಆದರೆ ಈವರೆಗೂ ಯಾವುದೇ ಫಲ ದೊರೆತಿಲ್ಲ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ, ಅಧಿಕಾರಿಗಳ ನಿರ್ಲಕ್ಷ್ಯ ಈ ಯೋಜನೆ ಹಳ್ಳ ಹಿಡಿಯುವಂತೆ ಮಾಡಿದೆ. ಆದರೆ ಮುಂಬೈನಿಂದ ಲಕ್ಷದ್ವೀಪಕ್ಕೆ ಇಂದಿಗೂ ಪ್ರವಾಸ ಹಡಗಿನ ಸಂಚರಿಸುತ್ತಿದ್ದು, ಹಡಗು ಮುಂಬೈ ಗೋವಾ ಮೂಲಕ ಲಕ್ಷದ್ವೀಪಕ್ಕೆ ತೆರಳುತ್ತಿದೆ. ಸದ್ಯದ ಮಟ್ಟಿಗೆ ಅದೇ ಹಡಗನ್ನು ಮಂಗಳೂರು ಮೂಲಕ ಸಂಚರಿಸುವಂತೆ ಮಾಡಿ ಅಥವಾ ಮಂಗಳೂರಿನಲ್ಲಿ ತಂಗಲು ವ್ಯವಸ್ಥೆಯನ್ನು ಮಾಡುವ ಅಗತ್ಯವಿದೆ ಅನ್ನೋದು ಪ್ರವಾಸಿಗರ ಒತ್ತಾಯವಾಗಿದೆ. ಭಾಳ ಹಿಂದಿನಿಂದ ಮಂಗಳೂರಿನಿಂದ ಲಕ್ಷದ್ವೀಪಿಗೆ ನಾವಿಲ್ಲಿ ಒಂದು ಕ್ರೂಸ್ ಲೈನರ್ ಇಲ್ಲಿ ಬಂದು ಹೋಗುವಂಥ ವ್ಯವಸ್ಥೆ ಮಾಡಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ಭಾಳಷ್ಟು ಮೀಟಿಂಗ್ಗಳಾಗಿದೆ. ಸರ್ಕಾರದ ಥ್ರೂ ಕೆಲವು ಮನವಿಗಳು ಕೂಡ ಹೋಗಿದೆ. ಆದರೆ ಏನು ಪ್ರಯತ್ನ, ಯಾಕಂದರೆ ದ ಅಡ್ವಾಂಟೇಜ್ ಇಲ್ಲಿಂದ ಏನಂದರೆ ನಾರ್ತಿಂದ ಬರೋರಿಗೆ ಮಂಗಳೂರಿಂದ ಲಕ್ಷದ್ವೀಪ ಹೋಗೋದು ಭಾಳ ಹತ್ತಿರ ಆಗುತ್ತೆ. ಇಲ್ಲಿಂದ 11 ಗಂಟೆ ಸಮುದ್ರ ಯಾನ ಇರುತ್ತೆ. ಅದೇ ಕೊಚ್ಚಿನ್ ತನಕ ಹೋಗಬೇಕಿದ್ರು ಕೂಡ ಇಲ್ಲಿಂದ ಅಲ್ಲಿ ಕೊಚ್ಚಿನ್ಗೆ ಹೋಗಿ ಮತ್ತೆ ಇನ್ನೊಂದಷ್ಟು ಗಂಟೆ ಸಮುದ್ರಯಾನ ಮಾಡೋದು ಭಾಳಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ನಮ್ಮದೊಂದು ಅಡ್ವಾಂಟೇಜನ್ನು ನಾವು ತಗೋಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ಭಾಳ ಹಿಂದಿನ ಕಾಲದಿಂದ ಕೂಡ ಲಕ್ಷದ್ವೀಪ ನಮ್ಮ ಕೆನರಾ ಜಿಲ್ಲೆಯೊಟ್ಟಿಗೆ ಜೋಡಣೆ ಆಗಿತ್ತು. ಬಹುಶಃ ಈ ರಾಜ್ಯವಾರು ವಿಂಗಡಣೆ ಆದ ನಂತರ ಅದನ್ನು ಕೇರಳದೊಟ್ಟಿಗೆ ಜೋಡಣೆ ಮಾಡಿದರು. ಆದರೆ ಅಲ್ಲಿನ ನಿವಾಸಿಗಳು ಹೆಚ್ಚಿನವರು ಇಲ್ಲಿ ಮಂಗಳೂರಲ್ಲೇ ಕಲಿತು ಹೋದವರು ಇರುವಂಥದ್ದು. ಇಲ್ಲಿಯ ಹಳೆ ಹಿಂದಿನ MP ಇರ್ಬೋದು, ಈ ಅಲ್ಲಿದ್ದ MP ಎಲ್ಲ ಇಲ್ಲಿ ಕಲ್ತವ್ರು, ಗೌರ್ಮೆಂಟ್ ಕಾಲೇಜಲ್ಲಿ ಕಲ್ತವ್ರು. ಹಾಗಾಗಿ ನಮ್ಮದು ಮತ್ತು ಲಕ್ಷದ್ವೀಪದ ಸಂಬಂಧ ಟ್ರೇಡಿಂಗ್ ಕೂಡ ಈಗಲೂ ಕೂಡ ನಡೀತಾ ಇದೆ. ಈ ನಮ್ಮ ಲೈವ್ ಸ್ಟಾಕ್ ಇರ್ಬೋದು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇರ್ಬೋದು, ಅಥವಾ ಅಲ್ಲಿಂದ ಇಲ್ಲಿಗೆ ತೆಂಗಿನಕಾಯಿ ಬರುವಂಥದ್ದು, ಇದು ಈಗಲೂ ನಿರಂತರ ನಡೀತಾ ಇದೆ. ಮತ್ತು ಟೂರಿಸಮ್ ಆ್ಯಂಗಲ್ ಬಂದಾಗ ನಾವು ಭಾಳಷ್ಟು ಹಿಂದೆ ಬಿದ್ದಿದ್ದೀವಿ. ಬಹುಶಃ ನಮ್ಮಲ್ಲಿ ಅಷ್ಟು ಪ್ರೆಷರ್ ಹಾಕುವಂಥ ಇನ್ಫ್ಲೂಯೆನ್ಸಸ್ ಯಾರು ಇಲ್ವೇನೋ ಅಂತ ನನಗೆ ಡೌಟ್ ಬರ್ತಾಯಿದೆ. ಯಾಕಂದರೆ ಇಲ್ಲಿ ನಮ್ಮ ಮಂಗಳೂರಿಂದ ಈಗ ಬಾಂಬೆಯಿಂದ ಒಂದು ಶುರುವಾಗಿದೆ ಕ್ರೂಯಿಸ್ ಲೈನರ್. ಬಾಂಬೆ, ಗೋವಾ ಮತ್ತು ಲಕ್ಷದ್ವೀಪ, ಅದು ಮಂಗಳೂರು ದಾಟಿ ಹೋಗಬೇಕು. ಆದರೆ ಮಂಗಳೂರು ಬರೋದಿಲ್ಲ. ಮಂಗಳೂರಿಗೆ ಬಂದರೆ ಜನ ಏನು ಕಮ್ಮಿ ಇಲ್ಲ. ಇಲ್ಲೊಂದು ಎಂಬಾರ್ಕ್ಮೆಂಟ್ ಪಾಯಿಂಟ್ ಆಗಬೇಕು. ಇಲ್ಲಿ ಕ್ರೂಯಿಸ್ ಲೈನರ್ಗೂ ಇಲ್ಲಿಂದ ಜನನ ಪಿಕಪ್ ಮಾಡಿ ಡ್ರಾಪ್ ಮಾಡುವಂಥ ವ್ಯವಸ್ಥೆಗಳಾಗಬೇಕು. NMPTಲಿ ಅಂಥ ವ್ಯವಸ್ಥೆಗಳು ಖಂಡಿತವಾಗ್ಲೂ ಅವರು ಸ್ಪಂದಿಸ್ತಾರೆ. ಬಹುಶಃ ಇದೊಂದು ಎಲ್ಲರೂ ಒಟ್ಟಿಗೆ ಈಗ ಸಮಯ ಬಂದಿದೆ. ಲಕ್ಷದ್ವೀಪ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಮೊದಲೇ ನಾವು ಮಾತಾಡ್ತಾ ಇದ್ದೀವಿ, ಈಗ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಹುಶಃ ದಿಸ್ ಇಸ್ ದ ರೈಟ್ ಟೈಮ್. ಅದನ್ನು ನಾವು ಪ್ರೆಷರ್ ಹಾಕಿ ಇಲ್ಲಿನ ಒಂದು ಈ ವಿಲಾಸಿ ನೌಕೆಯನ್ನು ಇಲ್ಲಿಂದ ಅಲ್ಲಿಗೆ ಒಂದು ವ್ಯವಸ್ಥೆ ಮಾಡುವಂಥದ್ದು. ಎಂಟೈರ್ ಮಂಗಳೂರದು ಟೂರಿಸಮ್ ಚೇಂಜ್ ಆಗ್ತದೆ. ನಮ್ಮದು ಟೂರಿಸಮ್ ಎಕಾನಮಿ ಆ್ಯಕ್ಚುಲಿ ನಾವು ಟ್ಯಾಪ್ ಮಾಡಿಲ್ಲ. ಇದು ಒಂದು ನಿಜವಾಗ್ಲೂ ಇಟ್ ಬಿ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಮಂಗಳೂರಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷದ್ವೀಪಕ್ಕೆ ತೆರಳುವ ಪ್ರವಾಸಿಗರಿದ್ದು, ಉತ್ತರ ಭಾರತದಿಂದ ಬರುವ ಪ್ರವಾಸಿಗರಿಗೆ ಮಂಗಳೂರಿನಿಂದಲೇ ಲಕ್ಷದ್ವೀಪಕ್ಕೆ ಅತ್ಯಂತ ಕಡಿಮೆ ಅವಧಿಯ ಪ್ರಯಾಣ ಸಾಧ್ಯವಾಗಲಿದೆ. ಕೇವಲ 11 ಗಂಟೆಗಳಲ್ಲಿ ಮಂಗಳೂರು ಮೂಲಕ ಲಕ್ಷದ್ವೀಪ ತಲುಪಲು ಸಾಧ್ಯವಿದ್ದು, ಕೇವಲ 1,000ದಿಂದ 1,500 ರೂಪಾಯಿಗಳ ಟಿಕೆಟ್ ವೆಚ್ಚ ತಗುಲಲಿದೆ ಎನ್ನುವ ಲೆಕ್ಕಾಚಾರವನ್ನು ಈಗಾಗಲೇ ಮಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಆದರೆ ಇಂದು ಕೇರಳದ ಕೊಚ್ಚಿ ತನಕ ಪ್ರಯಾಣಿಸಿ ಅಲ್ಲಿಂದ ಮತ್ತೆ ಲಕ್ಷದ್ವೀಪಕ್ಕೆ ಹಡಗಿನ ಮೂಲಕ ತೆರಳಬೇಕಿದ್ದು, ಪ್ರವಾಸಿಗರ ಸಮಯದ ಜೊತೆಗೆ ಹಣವೂ ಜಾಸ್ತಿ ಖರ್ಚಾಗುತ್ತಿದೆ. ಮಂಗಳೂರು ಮೂಲಕ ಪ್ರಯಾಣ ಈ ಸಮಯವನ್ನು ಉಳಿತಾಯವಾಗಲಿದೆ.
ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಮಹತ್ವವನ್ನೇ ನೀಡದ ಪರಿಣಾಮ ಲಕ್ಷದ್ವೀಪದ ಸಂಪರ್ಕ ಇನ್ನೂ ಸಾಧ್ಯವಾಗಿಲ್ಲ. ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮವನ್ನು ಕರಾವಳಿ ಭಾಗದ ಜನಪ್ರತಿನಿಧಿಗಳು ಒಂದು ಉದ್ಯಮವನ್ನಾಗಿ ಪರಿಗಣಿಸದೇ ಇದ್ದ ಪರಿಣಾಮ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದ್ದು, ಇದೀಗ ಮತ್ತೆ ಲಕ್ಷದ್ವೀಪದ ಬಗ್ಗೆ ಚರ್ಚೆ ಆಗುತ್ತಿರುವುದು ಕರಾವಳಿಗರ ಕನಸಿಗೆ ಮತ್ತೆ ಜೀವ ತುಂಬಿದೆ. ಏನಾಗಿದೆ ಅಂದರೆ ಟೂರಿಸಮ್ ಮತ್ತು ಫಿಶರೀಸು ಇದು ದೊಡ್ಡ ಇಂಡಸ್ಟ್ರಿ ಅಂತ ನಮ್ಮ ತಲೆಗೆ ಬರೋದೇ ಇಲ್ಲ. ಆ್ಯಕ್ಚುಲಿ ಫಿಶರೀಸ್ ಒಳ್ಳೆ ಮೀನು ಬಂದರೆ ಇಡೀ ಊರಲ್ಲಿ ಹಬ್ಬ, ಎಲ್ಲರಿಗೂ ಹಬ್ಬನೇ, ಎಲ್ಲ ಕಡೆನೂ ಬಿಸ್ನೆಸ್ ಆಗುತ್ತೆ. ಹಾಗೆ ಟೂರಿಸಮ್ ಕೂಡ, ಇಲ್ಲಿ ಟೂರಿಸಮ್ಗೇನು ದೊಡ್ಡ ನೀವು ಕನ್ಸ್ಟ್ರಕ್ಷನ್ ಮಾಡಿ ಬಿಲ್ಡಿಂಗು, ಫ್ಯಾಕ್ಟ್ರಿ, ಇನ್ಫ್ರಾಸ್ಟ್ರಕ್ಚರ್ ಏನು ಅಷ್ಟು ಅಗತ್ಯ ಇಲ್ಲ. ಇರೋ ವ್ಯವಸ್ಥೆಯಲ್ಲಿ ನಾವು ಜನರನ್ನ ಇಲ್ಲಿ ಇನ್ವೈಟ್ ಮಾಡಿ ಇಲ್ಲಿ ಸ್ಟೇ ಮಾಡಿ ಕಳಿಸುವಂಥದ್ದೊಂದು ವ್ಯವಸ್ಥೆ. ಬಹುಶಃ ನಮ್ಮದು ಅಡ್ಮಿನಿಸ್ಟ್ರೇಟರ್ಗಳಲ್ಲಿ ಇದರ ಬಗ್ಗೆ ಒಂದು ಭಾಳ ಇಂಟ್ರೆಸ್ಟ್ ಇದ್ದವರು ಬೇಕು. ಯಾಕಂದರೆ ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ ಒಬ್ಬರು ಬ್ಯೂರೋಕ್ರಾಟ್ ಇದ್ದರು, ಸುಮನ್ ಬಲ್ಲ ಅಂತ. ಈ ಚೇಂಜ್ ಎವ್ರಿಥಿಂಗ್. ಒಬ್ಬರಿಂದ ಇದು ಸಾಧ್ಯ ಇದೆ, ಬಟ್ ಅದು ಒಬ್ಬ ಯಾರು ಇಲ್ಲಿ ಬರೋರು ಅನ್ನೋದು ನಮಗೆ ಪ್ರಶ್ನೆ. ಇಲ್ಲಿ ಏನಾಗ್ತದೆ, ಒಳ್ಳೊಳ್ಳೆ ಡಿ ಸಿಗಳು ಬಂದಿರ್ತಾರೆ, ಆದರೆ ಅವರು ಸಂಪೂರ್ಣ ಅವಧಿ ಅವರು ಇರೋದಿಲ್ಲ. ಅವರು ಇಲ್ಲಿ ಸ್ವಲ್ಪ ಅಲ್ಲಿ ಗ್ರಿಪ್ ಸಿಗ್ಬೇಕಾದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಹೋಗ್ತಾರೆ. ಹಾಗಾಗಿ ಇದು ಸಫರರ್ಸ್ ಯಾರು, ನಮ್ಮ ಇಲ್ಲಿಯವರು, ಸೌತ್ ಕೆನಡಾದವರು, ಅದು ಈ ಕರಾವಳಿಯವರು, ವಿ ಆರ್ ಗೋನ್ ಟು ಸಫರ್. ಬಹುಶಃ ಇದನ್ನು ಉತ್ತಮ ಆಡಳಿತಗಾರರು ಇದ್ದಾರೆ, ಅವ್ರನ್ನ ಒಂದು ಸ್ವಲ್ಪ ಫುಲ್ ಟರ್ಮ್ ಇಲ್ಲಿ ಇದ್ದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಒಂದು ಬದಲಾವಣೆಗಳು ಬರುತ್ತೆ. ಒಂದು ಲಕ್ಷದ್ವೀಪಕ್ಕೆ ಹೋಗ್ಬೇಕಾದ್ರೆ ಒಂದು ಪರ್ಮಿಟ್ ಬೇಕು. ಅದು ಇಲ್ಲಿ ಕೂಡ ಒಂದು ಅದರ ಆಫೀಸ್ ಇದೆ. ನಾವು ನನಗೆ ಇಲ್ಲದೇ ಇಲ್ಲ, ಅದರ ಆಫೀಸ್ಗೆ ಒಂದು ಜಾಗ ಕೊಟ್ಟು ಅವ್ರಿಗೆ ಒಂದು ಇನಾಗ್ರೇಟ್ ಮಾಡಿದ್ದು ಕೂಡ ಭಾಳ ಹಿಂದೆ ಪೇಪರ್ಲಿ ಕೂಡ ಬಂದಿದೆ. ಬಹುಶಃ ಅದಕ್ಕೇನು ಸಮಸ್ಯೆ ಇರೋದಿಲ್ಲ ಪರ್ಮಿಟ್ಗೆ. ಬಟ್ ನಮ್ಮ ಇಚ್ಛಾಶಕ್ತಿ ಇಲ್ಲಿಂದ ಒಂದು ಬೇಕು, ಒಂದು ಯಾಟ್ ಟೂರಿಸಮ್ ಅಥವಾ ಒಂದು ಕ್ರೂಸ್ ಲೈನರ್ಸು ಚಿಕ್ಕದು, ಭಾಳ ದೊಡ್ಡದಲ್ಲ. ಈಗ ಬಾಂಬೆಲಿ ಇದ್ದದನ್ನೇ ಇಲ್ಲಿ ಡೈವರ್ಟ್ ಮಾಡಿದ್ರು ಸಾಕು ಸದ್ಯಕ್ಕೆ. ಅಲ್ಲಿ 250 ರೂಮ್ ಇರುವಂಥದ್ದೊಂದು ಕ್ರೂಸ್ ಲೈನರ್ ಇದೆ. ಅದು ಕೊಚ್ಚಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮಂಗಳೂರಿಗೆ ಬಂದು ಹೋಗ್ಬೋದು. ಅದು ಪ್ರಯಾಣಿಕರು ಇಲ್ಲಿಂದ ಅದರ ಫೆಸಿಲಿಟಿನ ತಗೊಳ್ಳುವಂಥ ವ್ಯವಸ್ಥೆಗಳಿದೆ. ಮತ್ತು ಇಲ್ಲಿಂದ ಹೋದಾಗ ಇಲ್ಲಿ ಕೂಡ 1-2 ದಿವಸ ಉಳ್ಕೋತಾರೆ, ವಾಪಸ್ ಬಂದಾಗ ಉಳ್ಕೋಬೋದು, ಅಥವಾ ಬರೋಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆನೂ ಇಲ್ಲಿ ಉಳ್ಕೊಳ್ಳೋವಂಥ ವ್ಯವಸ್ಥೆ ಇದೆ. ನಾವು ಇಲ್ಲಿಂದ ಅಲ್ಲಿ ಯಾಕೆ ಕಳಿಸ್ಬೇಕು ಅಂತಲ್ಲ, ಹೋಗ್ಬೇಕಾದ್ರೆ ಎನ್ ರೂಟ್ ಇಲ್ಲೂ ಕೂಡ ನಮ್ಗೆ ಕೂಡ ಅದ್ರ ಲಾಭ ಇದೆ, ಖಂಡಿತವಾಗ್ಲೂ ಲಾಭ ಇದೆ. ಈಗ ಏನಾಗ್ತದೆ, ಜನರ ಪ್ರೆಷರ್ ಹಾಕಿದಾಗ ಖಂಡಿತವಾಗ್ಲೂ ಜನನಾಯಕರು ಇರೋದು ಜನರಿಗೆ ಪರವಾಗಿರುವಂಥದ್ದು. ಹೆಚ್ಚಿನ ಜನ ಇದ್ರ ಬಗ್ಗೆ ಮಾತಾಡಿದ್ರೆ, ಮಾಧ್ಯಮಗಳಲ್ಲಿ ಇದರಲ್ಲಿ ಹೈಲೈಟ್ ಆದರೆ ಖಂಡಿತವಾಗ್ಲೂ MP ಅವ್ರು ಮಾಡೇ ಮಾಡ್ತಾರೆ. ಬಹುಶಃ ಈಗ ಇಟ್ಸ್ ಅ ರೈಟ್ ಟೈಮ್ ಇದನ್ನು ಒಂದು ಸ್ವಲ್ಪ ಹೈಲೈಟ್ ಮಾಡಿ ಅದನ್ನು ಮಾಡೋ ವ್ಯವಸ್ಥೆ. ಈಗ ಒಂದೇ ಭಾರತ್ ಬಂದಿದೆಯಲ್ಲ, ಹಾಗೆ ಇದು ಕೂಡ ಖಂಡಿತವಾಗ್ಲೂ ಬರುತ್ತೆ. ಎಲ್ಲರೂ ಒಟ್ಟು ಸೇರೋದು ಪ್ರೆಷರ್ ಹಾಕೋಣ ಅಂತ ನನ್ನದೊಂದು ಆಸೆ. ಇದೀಗ ಮತ್ತೆ ಲಕ್ಷದ್ವೀಪದ ಬಗ್ಗೆ ಚರ್ಚೆ ಆಗುತ್ತಿರುವುದು ಕರಾವಳಿಗರ ಕನಸಿಗೆ ಮತ್ತೆ ಜೀವ ತುಂಬಿದೆ. ಪ್ರಧಾನಿ ಮೋದಿ ಲಕ್ಷದ್ವೀಪ ಭೇಟಿ ಹಾಗೂ ಮಾಲ್ಡೀವ್ ಸರ್ಕಾರದ ಭಾರತ ವಿರೋಧಿ ಹೇಳಿಕೆಗಳ ಬಳಿಕ ಹೆಚ್ಚಿನ ಸಂಖ್ಯೆಯ ಜನ ಇಂದು ಲಕ್ಷದ್ವೀಪದ ಬಗ್ಗೆ ಮಾತನಾಡಲಾರಂಭಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕರಾವಳಿ ಭಾಗದ ಜನಪ್ರತಿನಿಧಿಗಳು ತಕ್ಷಣವೇ ಈ ಬಗ್ಗೆ ಗಮನ ಹರಿಸಬೇಕಿದೆ ಎನ್ನುವ ಕೂಗು ಕೇಳಿ ಬರಲಾರಂಭಿಸಿದೆ. ಲಕ್ಷದ್ವೀಪದ ನಿವಾಸಿಗಳು ಹೆಚ್ಚಾಗಿ ಶಿಕ್ಷಣಕ್ಕಾಗಿ ಮಂಗಳೂರನ್ನೇ ಅವಲಂಬಿಸಿದ್ದು, ಅಲ್ಲಿನ ಸಂಸದರಾಗಿದ್ದವರು ಮಂಗಳೂರಿನಲ್ಲೇ ಶಿಕ್ಷಣವನ್ನು ಪಡೆದವರಾಗಿದ್ದಾರೆ. ಲಕ್ಷದ್ವೀಪದ ಸಂಪರ್ಕ ಆರಂಭವಾದರೆ ಮಂಗಳೂರಿನ ಆರ್ಥಿಕತೆಗೂ ಇದರಿಂದ ಲಾಭವಾಗಲಿದ್ದು, ಈ ಬಗ್ಗೆ ಶೀಘ್ರ ಮುತುವರ್ಜಿ ವಹಿಸಬೇಕೆಂದು ಪ್ರವಾಸಿಗರು ಸರ್ಕಾರವನ್ನು ಒತ್ತಾಯಿಸಲಾರಂಭಿಸಿದ್ದಾರೆ.